ನಾವಿವತ್ತು ಒಬ್ರು ಸ್ಪೆಷಲ್ ಪರ್ಸನ್ ಜೊತೆ ವಿಡಿಯೋ ಕಾಲ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ವಿಡಿಯೋ ಕಾಲ್ ಇನ್ ದ ಸೆನ್ಸ್ ಝೂಮ್ ಮೀಟಿಂಗ್ ಅಟೆಂಡ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ನಾವು ಫಸ್ಟ್ ಟೈಮ್ ಒಬ್ರು ಸೆಲೆಬ್ರಿಟಿ ಜೊತೆ ಮಾತಾಡಿದ್ದು, ಸೊ ನಾನು ಕೂಡ ಒಂದ್ ಸ್ವಲ್ಪ ನರ್ವಸ್ ಆಗ್ಬಿಟ್ಟಿದೆ. ಸೊ ನಾನು ಏನೇನ್ ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನ್ ನಿಮ್ಮ ಹತ್ರ ಕೇಳ್ಬೇಕು ಅಂತ ಅನ್ಕೊಂಡಿರೋ ಕ್ವೆಶ್ಚನ್ ಅಂದ್ರೆ, ಇವಾಗ ನೀವು ತುಂಬಾ ಜನ ಹೀರೋಯಿನ್ಗಳ ಜೊತೆ ವರ್ಕ್ ಮಾಡಿದ್ರ, ನಿಮ್ಮ ಫೇವ್ರೆಟ್ ಕೋ ಸ್ಟಾರ್ ಯಾರು? ನಿಂತ್ಕೊಳಯ ಅಂದ್ರೆ ನಿಂತ್ಕೊಂಡೆ, ಸ್ಟ್ಯಾಂಡ್ ಅಪ್ ಅಂತ ಬೆಂಚ್ ಒಂದು ರಪ್ ಅಂತ ನಿಂತ್ಕೊಂಡೆ. ಅದನ್ನ ನಿಮ್ ಮುಂದೆನೆ ಅನ್ಬಾಕ್ಸ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದೀನಿ. ಹಿಯರ್ ಇಟ್ ಈಸ್. ಇದನ್ನ ಆಕ್ಚುಲಿ ಓಪನ್ ಮಾಡಕ್ಕೆ ಮನ್ಸು ಬರ್ತಾ ಇಲ್ಲ, ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಹೆಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ನಾವು ನಿನ್ನೆ ಒಬ್ರು ಸೆಲೆಬ್ರಿಟಿ ಜೊತೆ ಒಂದು ಇಂಟರಾಕ್ಷನ್ ಮಾಡಿದ್ವಿ. ಅದು ಯಾರು ಏನು ಅಂತ ನೀವೊಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ಅದನ್ನ ನೀವು ನೋಡ್ಕೊಂಡು ಬನ್ನಿ. ಫಸ್ಟ್ ಟೈಮ್ ನಾವು ಒಬ್ರು ಸೆಲೆಬ್ರಿಟಿ ಜೊತೆ ಮಾತಾಡಿದ್ದು, ಸೊ ನೀವು ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ನಾವು ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ನಾವಿವತ್ತು ಒಬ್ರು ಸ್ಪೆಷಲ್ ಪರ್ಸನ್ ಜೊತೆ ವಿಡಿಯೋ ಕಾಲ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ವಿಡಿಯೋ ಕಾಲ್ ಇನ್ ದ ಸೆನ್ಸ್ ಝೂಮ್ ಮೀಟಿಂಗ್ ಅಟೆಂಡ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ಯಾರ ಜೊತೆ ಅಂದ್ರೆ, ನಮ್ಮ ಸ್ಯಾಂಡಲ್ವುಡ್ ನ, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಅಂದ್ರೆ ಸ್ಯಾಂಡಲ್ವುಡ್ ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಜೊತೆ. ಇಲ್ಲಿ ಕೆನಡಾದಲ್ಲಿ ಒಂದು ಡ್ರೀಮ್ಸ್ ಮೀಡಿಯಾ ಗ್ರೂಪ್ ಅಂತ ಇದೆ, ಅದ್ರ ಜೊತೆಗೆ US ಅಲ್ಲಿರುವಂತ ಕನ್ನಡದವರೆಲ್ಲ ಸೇರ್ಕೊಂಡ್ಬಿಟ್ಟು ನಮ್ಮ ಧ್ರುವ ಸರ್ಜಾ ಜೊತೆ ಒಂದು ಇಂಟರಾಕ್ಷನ್, ಒಂದು ಲೈವ್ ಝೂಮ್ ಇಂಟರಾಕ್ಷನ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ನಮಗೂ ಆ ಗ್ರೂಪ್ ಅಲ್ಲಿ ನಾವು ಇರೋದ್ರಿಂದ ನಮಗೂ ಒಂದು ಧ್ರುವ ಸರ್ಜಾ ಅವ್ರನ್ನ ಹಿಂಗೆ ಝೂಮ್ ಕಾಲ್ ಥ್ರೂ ನೋಡೋ ಮೂಲಕ ಅಂಡ್ ಅವ್ರ ಜೊತೆ ಏನಾದ್ರು ಒಂದ್ ಸ್ವಲ್ಪ ಮಾತಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್. ನಾವು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಅವರು ಈ ತರ ಸೆಲೆಬ್ರಿಟೀಸ್ಗಳ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರ್ತಾರೆ. ಅಂದ್ರೆ ಝೂಮ್ ಕಾಲ್ ಅಲ್ಲಿ ತಗೊಂಡ್ಬಂದ್ಬಿಟ್ಟು ಹೊರದೇಶದಲ್ಲಿರೋ ಕನ್ನಡಿಗರ ಜೊತೆ ಇಂಟ್ರಾಕ್ಷನ್ ಮಾಡಿಸ್ತಾ ಇರ್ತಾರೆ. ಲಾಸ್ಟ್ ಟೈಮ್ ಕೂಡ ರಶ್ಮಿಕಾ ಮಂದಣ್ಣ ಅವ್ರದ್ದೆಲ್ಲ ಮಾಡಿದ್ರು, ನಮ್ಗೆ ಅದನ್ನ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ತು ನಮ್ಮ ಧ್ರುವ ಸರ್ಜಾ ಅವ್ರನ್ನ ನೋಡೋ ಅವಕಾಶ ಸಿಗ್ತಾ ಇದೆ ನಮ್ಗೆ ಝೂಮ್ ಕಾಲ್ ಮೂಲಕ. ಹೇಗಿದ್ದಾರೆ ಧ್ರುವ ಸರ್? ಗುಡ್ ಮಾರ್ನಿಂಗ್, ಶುಭೋದಯ. ನಮಗೆ ಇಲ್ಲಿ ರಾತ್ರಿ 8:30. ಒಂದ್ ಸೆಕೆಂಡ್. ಇಂತ ಮೊದಲು ನಿಮಗೋಸ್ಕರ ನಮ್ಮ ಪುಟಾಣಿಗಳು ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ನಾವು ನಿಮ್ಗೆ ತೋರಿಸ್ಬೇಕು ಅಂತಿದ್ದೀವಿ. ಐ ವಾಂಟ್ ಟು ರಿಲ್ಯಾಕ್ಸ್ ಅಂಡ್ ವಾಚ್ ವಾಟ್ ಅವರ್ ಕಿಡ್ಸ್ ಅಂಡ್ ಹೌ ದೇ ಲೈಕ್ ಯು. ನೋಡ್ತಾ ಇದ್ದಾರೆ ನಿಮ್ ಹತ್ರದಿಂದ. ನೀವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಅವ್ರು ಕೇಳಲು ಕಾತುರವಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಖರಾಬ್ ಒಂದು ಹಾಡು ಮಕ್ಕಳಿಗೆ ಚಾಕೋಲ ಹಿಡಿಯಂಗ್ ಮಾಡ್ತಾರೆ. ಈ ಸ್ಟೆಪ್ಸ್ ಆಗಿರ್ಬೋದು, ಅಷ್ಟು ಟೈಮ್ ಕೊಟ್ಟು ಮಾಡಿದ್ರಲ್ಲ, ಅದಕ್ಕೆ ವೆರಿ ಹ್ಯಾಪಿ. ಸರ್, ಒಂದು ವಿಷಯ ಅಂದ್ರೆ ಆಕ್ಚುಲಿ ಇದು ವಿಂಟರ್ ಸೀಸನ್, ಸೊ ಹೊರಗಡೆ ತುಂಬಾ ಚಳಿಯಾಗಿರುತ್ತೆ. ಸೊ ಆಲ್ಮೋಸ್ಟ್ ಲೈಕ್ 1 degrees 2 degrees ಇರುತ್ತೆ. ಸೊ ಈ ಟೈಮಲ್ಲಿ ಆ ಮಕ್ಕಳು ಇಷ್ಟೊಂದು ಎಫರ್ಟ್ ಹಾಕಿ ಮಾಡಿ ಅದನ್ನ ನಿಮ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ನಂಗೆ ಟೈಮ್ ಕೊಟ್ಟಿದ್ದೀರಲ್ಲ, ಈ ಸಾಂಗ್ ಮಾಡಬೇಕು, ನನ್ಗೆ ವೆಲ್ಕಮ್ ಮಾಡಬೇಕು ಅಂತ ಟೈಮ್ ಕೊಟ್ಟು ಯಾರು ಡಾನ್ಸ್ ಮಾಡಿದ್ರು ಎಲ್ರಿಗೂ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಟಿಪ್ಸ್ ಅಂದ್ರೆ, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ವರ್ಕೌಟ್ ಮಾಡಬೇಕು. ನಾನು ಐ ಡೋಂಟ್ ಬಿಲೀವ್ ಇನ್ ದಿಸ್ ಡಯಟ್, ಬ್ಯಾಲೆನ್ಸ್ ಡಯಟ್. ಟ್ರೂ, ತಿನ್ನೋ ಏಜ್ ಅಲ್ಲಿ ತಿನ್ಬೇಕು. ಒಂದು 80-90 years ಆದ್ಮೇಲೆ ನೋಡೋಣ, ಕಮ್ಮಿ ಮಾಡೋದು ಅದೆಲ್ಲ ನೋಡೋಣ. ಸೊ ಇಷ್ಟೇ ಹೇಳೋದು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ವರ್ಕೌಟ್ ಮಾಡ್ಬೇಕು. ಹೆಲ್ದಿ ಆಗಿದ್ರೆ 100% ಎಲ್ಲಾನು 100% ಬರುತ್ತೆ. ನೆಕ್ಸ್ಟ್ ಪ್ರಜ್ಞಾ ಜೈನ್ ಅಂತ ಹೇಳಿ, ಶಿ ಹ್ಯಾಸ್ ಅ ಕ್ವೆಶ್ಚನ್ ಫಾರ್ ಯು ಸರ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. Sir, Dhruva sir, one introduction about Pragna Jain. Pragna Jain is from Puttur, Karnataka. ಅವರು ತಮ್ಮದೇ ಆದ ಬ್ಲಾಗ್ ನಡೆಸ್ತಾರೆ ಸರ್. ಅಂಡ್ ಯು ಶುಡ್ ಸಿ ಅವರ್ ಟಾಕಿಂಗ್ ಸ್ಕಿಲ್ಸ್ ಇರ್ಬೋದು, ಎಷ್ಟು ವ್ಯೂಸ್ ಗಳು ಬರುತ್ತೆ ಅಂತಂದ್ರೆ, ಕೆನಡಾದಲ್ಲಿ ಅವರು ಎವ್ರಿ ವೀಕ್ ಬ್ಲಾಗ್ ಮಾಡ್ಬಿಡ್ತಾರೆ, ವಿ ಬ್ಲಾಗ್. ಶಿ ಇಸ್ ಕೈಂಡ್ ಆಫ್ ಲೈಕ್ ವೆಲ್ ನೋನ್ ಸೆಲೆಬ್ರಿಟಿ ತರ ಆಗ್ಬಿಟ್ಟಿದ್ದಾರೆ ಸರ್. ಅಂಡ್ ಅವ್ರ ಕನ್ನಡ ಎಷ್ಟು ಸ್ವಚ್ಛತೆ ಆಗಿದೆ ಅಂತಂದ್ರೆ, ಕೆನಡಾದಲ್ಲಿ ಇದಾರೆ ಅಂತ ಅನ್ಸೋದೇ ಇಲ್ಲ. ನಮ್ ರಜನಿ ಮಹೇಶ್ ತರ
ಎಷ್ಟೇ ವರ್ಷ ಇದ್ರು ತುಂಬಾ ಚೆನ್ನಾಗಿ ಸ್ವೀಟ್ ಆಗಿ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾರೆ. ಪ್ರಜ್ಞಾ ಜೈನ್, ಓವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕಿರಣ್. ಜಾಸ್ತಿನೇ ಹೊಗಳಿದ್ರಿ ಅನ್ಸುತ್ತೆ. ಹಾಯ್ ಧ್ರುವ ಅವ್ರೆ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡ್ತಾ ಇರೋದಕ್ಕೆ. ಫಸ್ಟ್ ಟೈಮ್ ಅವಾಗ್ಲೇ ಯಾರೋ ಹೇಳಿದ್ರು ಫಸ್ಟ್ ಟೈಮ್ ಸೆಲೆಬ್ರಿಟಿ ಒಬ್ರ ಜೊತೆ ಮಾತಾಡ್ತಾ ಇರೋದು ಅಂತ. ಈವನ್ ನಾನು ಕೂಡ ಒಬ್ರು ಸೆಲೆಬ್ರಿಟಿ ಜೊತೆ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಸೊ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸೊ ಹೌ ಆರ್ ಯು? ಹೇಗಿದ್ದೀರಾ? ಆರಾಮ? ಗುಡ್, ಸೂಪರ್ ಆಗಿದೆ. ಯಾ, ಸೊ ನಾನ್ ನಿಮ್ ಹತ್ರ ಕೇಳ್ಬೇಕು ಅಂತ ಅನ್ಕೊಂಡಿರೋ ಕ್ವೆಶ್ಚನ್ ಅಂದ್ರೆ, ಇವಾಗ ನೀವು ತುಂಬಾ ಜನ ಹೀರೋಯಿನ್ ಗಳ ಜೊತೆ ವರ್ಕ್ ಮಾಡಿದ್ರ, ನಿಮ್ಮ ಫೇವ್ರೆಟ್ ಕೋ ಸ್ಟಾರ್ ಯಾರು ಅಂತ? ಈಗ ಲೈಕ್ ರಾಧಿಕಾ ಪಂಡಿತ್ ಅವರಾಗಿರ್ಬೋದು, ರಚಿತಾ ರಾಮ್ ಆಗಿರ್ಬೋದು, ರಶ್ಮಿಕಾ, ಆಲ್ಮೋಸ್ಟ್ ರಾರ. ಸೊ ಯಾರು ನಿಮ್ಮ ಫೇವ್ರೆಟ್ ಕೋ ಸ್ಟಾರ್? ಯಾರಿದ್ರೆ ನಿಮ್ಗೆ ಸೆಟ್ ಅಲ್ಲಿ, ಐ ಮೀನ್ ಅದು ಅವ್ರ ಜೊತೆ ವರ್ಕ್ ಮಾಡಿದ್ದು ಇಷ್ಟ ಆಯ್ತು, ಏನೋ ಒಂದು ಖುಷಿ ಅಂತ ನಿಮ್ಗೆ ಫೇವ್ರೆಟ್ ಕೋ ಸ್ಟಾರ್ ಯಾರಾಗಿದ್ದಾರೆ? ನಾನು ಸುಮ್ನೆ ಹೇಳ್ತಾ ಇಲ್ಲ, ಅಷ್ಟು ಜನನು ಫೇವ್ರೇಟೇ. ಬಟ್ ನನಗೆ ರಾಧಿಕಾ ಪಂಡಿತ್ ಅವರು ನನಗೆ ಏನಾದ್ರು ಡೌಟ್ಸ್ ಇದ್ದಾಗ ಹೇಳ್ಕೊಟ್ಟಿದ್ದು ರಾಧಿಕಾ ಪಂಡಿತ್ ಅವರು ಫಸ್ಟ್. ಅಂಡ್ ರಚಿತಾ ರಾಮ್ ಅವರು ಅಷ್ಟೇ, ಡಾನ್ಸ್ ಮಾಡ್ಬೇಕಾದ್ರೆ ಅವರು ಒಂಚೂರು ಹೇಳ್ಕೊಟ್ರು. ರಶ್ಮಿಕಾ ಮಂದಣ್ಣ, ಸೊ ಎಲ್ಲರೂ ಓಕೆ, ಗುಡ್. ಓಕೆ, ಥ್ಯಾಂಕ್ ಯು. ವೆರಿ ನೈಸ್ ಸೀಯಿಂಗ್ ಯು. ಈ ತರ ನೋಡಿ ಮಾತಾಡಿ ತುಂಬಾ ಖುಷಿ ಆಯ್ತು. ಅಂಡ್ ರೇಂಜ್ ಕಮ್ಮಿ, ಇವನು ನನ್ ಮಗ, ಇವನಿಗೂ ನಿಮ್ಮ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ರೇಯಾಂಶ್ ಅಂತ. ಸಿ ಹಾಯ್ ರೇಯಾಂಶ್. ಹಾಯ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಕ್ವೆಶ್ಚನ್. ಥ್ಯಾಂಕ್ ಯು ಪ್ರಜ್ಞಾ ಅವರೇ. ಹಾಕೊಂಡು ನಿಂತ್ಕೊಂಡಿದ್ರು, ನಾನು ಫೇಲ್ ಆಗಿ ಹೋಗಿದ್ದೆ. 4 ಮಾರ್ಕ್ಸ್ 3 ಮಾರ್ಕ್ಸ್ ಏನೋ ಬಂದಿತ್ತು. ಎಲ್ಲ ಸರ್ ನಿಂತ್ಕೊಳಯ ಅಂದ್ರು, ನಿಂತ್ಕೊಂಡೆ. ಸ್ಟ್ಯಾಂಡ್ ಅಪ್ ಅಂದೆ ಬೆಂಚ್ ಅಂದ್ರು, ರಪ್ ಅಂತ ಎದ್ದು ನಿಂತ್ಕೊಂಡೆ. ನೋಡಮ್ಮ, ನೀನ್ ಬರೀ ನಿಂತ್ಕೊಂಡಿದ್ದಕ್ಕೆ ಅಳ್ತಾ ಇದೀಯಾ? ಇವ್ರಿಗೆ ನೋಡು, ಇವ್ರ ಮಾನ ಇಲ್ಲ, ಮರ್ಯಾದೆ ಇಲ್ಲ. ಸ್ಟ್ಯಾಂಡ್ ಅಪ್ ಅಂದ ಬೆಂಚ್ ಅಂದ್ರು ನಿಂತ್ಕೊಂತಾರ ಆರಾಮಾಗಿ. ಬರೆಯೋ ಟಿ ಸಿ ಬರೆಯೋಲ್ಲ ಅಂದ್ರು. ಸಾರ್ ಬೇಡ ಸಾರ್, ಟಿ ಸಿ ಬರೆಯೋ ಸಾರ್ ಬೇಡ, ಸಾರಿ ಸಾರ್, ಟಿ ಸಿ ಬರೆಯಲ್ಲೇ ಅಂತ ಪೆನ್ನು ಪೇಪರ್ ಇಟ್ಕೊಂಡು ಬರ್ದೆ. ಅದನ್ನ ನೋಡಾದ್ಮೇಲೆ ಇನ್ನೂ 5 ನಿಮಿಷ ಎಕ್ಸ್ಟ್ರಾ ಓಡೋದ್ರು. ತೆಗೆದ್ ನೋಡಿದ್ರೆ ಟಿ ಬರ್ದ್ಬಿಟ್ಟು ಸಿ ಬರ್ದಿದ್ದೆ. ಸರ್ ಟಿ ಸಿ ಬರಿ ಅಂದ್ರೆಲ್ಲ ಬರ್ದಿದ್ದೀನಿ. ಸೊ ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್, ಇನ್ನೂ ಆಗ್ತಾ ಇದೆ ಅವ್ರ ಜೊತೆ ಇಂಟರಾಕ್ಷನ್. ಇಲ್ಲಿ ಇವಾಗ 10:30 ಆಗ್ತಾ ಬಂತು. ಅವರು ಬೆಳಗ್ಗೆ ಅಲ್ಲಿ, ಸೊ ಒಂದು ಆಲ್ಮೋಸ್ಟ್ 7:30 ಇಂದನೇ ಲೈವ್ ಝೂಮ್ ಕಾಲ್ ಅಲ್ಲಿ ಇದ್ದಾರೆ ಅವರು. ಸೊ ತುಂಬಾ ಖುಷಿ ಆಯ್ತು ಇವತ್ತು ಅವ್ರ ಜೊತೆ ಒಂದು ಫಸ್ಟ್ ಸೆಲೆಬ್ರಿಟಿ ಇಂಟರಾಕ್ಷನ್. ಹಿಂಗೆ ಎದುರು ಬದ್ರು ಕುತ್ಕೊಂಡು ಮಾತಾಡಿದ್ದು, ಆಬ್ವಿಯಸ್ಲಿ ವರ್ಚುವಲ್ ಆಗಿ ಝೂಮ್ ಕಾಲ್ ಅಲ್ಲಿ, ಬಟ್ ಸ್ಟಿಲ್ ಏನೋ ಒಂದು ಖುಷಿ ಆಯ್ತು ಇವತ್ತು ನಮ್ಗೆಲ್ಲ. ರೇಯಶ್ ಮಾತಾಡಿದೆ ಆಕ್ಷನ್ ಪ್ರಿನ್ಸ್ ಧ್ರುವ ಅವ್ರ ಜೊತೆ ಅಲ್ಲ, ಹೇಳು? ಧ್ರುವ ಸರ್ಜಾ. ಎಸ್, ಐ ಹೋಪ್ ನಿಮಗೆ ಆ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ನಾವು ಫಸ್ಟ್ ಟೈಮ್ ಒಬ್ರು ಸೆಲೆಬ್ರಿಟಿ ಜೊತೆ ಮಾತಾಡಿದ್ದು, ಸೊ ನಾನು ಕೂಡ ಒಂದ್ ಸ್ವಲ್ಪ ನರ್ವಸ್ ಆಗ್ಬಿಟ್ಟಿದೆ. ಸೊ ನಾನು ಏನೇನು ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ನಾನು ಏನೇನು ಹೇಳಿದ್ದೀನಿ ಅಂತ. ಸೊ ಇಲ್ಲಿ ಈ ತರ ಒಂದು ಕನ್ನಡ ಸಂಘಗಳೆಲ್ಲ ಮಾಡಿ ಈ ತರದ್ದೆಲ್ಲ ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಸೊ ನಮಗೆ ಒಂದು ಕನೆಕ್ಟೆಡ್ ಫೀಲ್ ಆಗುತ್ತೆ. ಕನ್ನಡ ಮತ್ತೆ ಎಲ್ಲ ಕನ್ನಡ ಜನಗಳ ಜೊತೆ ಎಲ್ಲರ ಜೊತೆ ಒಂದು ಗ್ರೂಪ್ ಇರುತ್ತೆ. ಈ ತರದೆಲ್ಲ ಪ್ರೋಗ್ರಾಮ್ ಮಾಡಿದಾಗ ನಮಗೂ ಒಂದು ಕನೆಕ್ಟೆಡ್ ಫೀಲ್ ಆಗುತ್ತೆ. ನಾವು ಏನೋ ಅಲ್ಲೇ ಇದ್ದೀವಿ ಅನ್ನೋ ತರ, ದೂರ ಇರ್ತೀವಿ ಕರ್ನಾಟಕದಿಂದ, ನಮ್ಮ ಜನಗಳಿಂದ. ಸೊ ಈ ತರ ದೂರ ಬಂದ್ಬಿಟ್ಟು ಈ ತರ ಒಂದು ಹೊರದೇಶದಲ್ಲಿ ಕನ್ನಡ ಸಂಘ ಕಟ್ಕೊಂಡು ಈ ತರ ಎಲ್ಲ ಒಂದು ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಅದನ್ನ ಆರ್ಗನೈಸ್ ಮಾಡಿರುವಂತ ಡ್ರೀಮ್ಸ್ ಮೀಡಿಯಾ ಕೆನಡಾ ಅನ್ನುವಂತ ಒಂದು ಗ್ರೂಪ್, ಹಾಗೆ US ಕ್ಯಾರೋಲಿನಾ ಕನ್ನಡ ಬಳಗ ಅಂತ ಒಂದು ಗ್ರೂಪ್, ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಸೊ ಸದ್ಯಕ್ಕೆ ನಾನೊಂದು ಹ್ಯಾಂಡ್ ಬ್ಯಾಗ್ ತಗೊಂಡಿದ್ದೀನಿ, ಒಂದು ಬ್ಯೂಟಿಫುಲ್ ಹ್ಯಾಂಡ್ ಬ್ಯಾಗ್. ಅದನ್ನ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ಹಿಯರ್ ಇಟ್ ಈಸ್. ಇದನ್ನ ಆಕ್ಚುಲಿ ಓಪನ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ, ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಓಪನ್ ಮಾಡೋಣ. ಸೊ ಈ ಬ್ಯಾಗ್ ಬಂದ್ಬಿಟ್ಟು ಟೆಡ್ಡಿ ಬ್ಲೇಕ್ ಅನ್ನುವಂಥ ಒಂದು ಬ್ರ್ಯಾಂಡ್, ಟೆಡ್ಡಿ ಬ್ಲೇಕ್ ನ್ಯೂಯಾರ್ಕ್ ಬ್ರ್ಯಾಂಡ್ ಇದು. ಸೊ ನಾನು ತಗೊಂಡಿರೋ ಬ್ಯಾಗ್ ಬಂದ್ಬಿಟ್ಟು ರೆಡ್ ಕಲರ್ದು ಏವಾ ಗೋಲ್ಡ್ 11 ಇಂಚ್ ಬ್ಯಾಗ್. ಇದು ರೆಡ್ ಕಲರ್ ಬ್ಯಾಗ್ ನೋಡ್ತಾನೆ ಇಷ್ಟ ಆಗ್ಬಿಡ್ತು, ಸೊ ಇದನ್ನೇ ತಗೊಂಡ್ಬಿಟ್ಟೆ.
ಸೊ ಈ ಟೆಡ್ಡಿ ಬ್ಲೇಕ್ ಬ್ಯಾಗ್ ಬಂದ್ಬಿಟ್ಟು ಇದು ಒರಿಜಿನಲಿ ಹ್ಯಾಂಡ್ ಮೇಡ್ ಫ್ರಮ್ ಇಟಲಿ ಇದು, ಆ್ಯಂಡ್ ದೇ ಯೂಸ್ 100% ಇಟಾಲಿಯನ್ ಲೆದರ್ ಇದರಲ್ಲಿ. ಲೈಕ್ ಎನಿ ಅದರ್ ಬ್ರ್ಯಾಂಡೆಡ್ ಲಕ್ಸುರಿ ಬ್ಯಾಗ್ಸ್ ಥರ ಇದನ್ನು ಕೂಡ ದೇ ಗಿವ್ ಪ್ರಿಫರೆನ್ಸ್ ಟು ಅದರ ಸ್ಟೈಲ್ಗಾಗಿರ್ಬೋದು, ಅದರ ಒಂದು ಶೇಪ್ ಅಥವಾ ಯಾವುದೇ ಒಂದು ಕಲರ್, ಇದನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಪ್ರಿಫರೆನ್ಸ್ ಆಗಿ ಇಟ್ಕೊಂಡು ಅದನ್ನು ಡಿಸೈನ್ ಮಾಡಿದ್ದಾರೆ. ಇದೆಲ್ಲ ಡ್ರೀಮ್ ಡಿಸೈನರ್ ಬ್ಯಾಗ್ಗಳಿದು. ಲೈಕ್ ಇವಾಗ ನೀವು ಅವರ ಟೆಡಿ ಬ್ಲೇಕ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೆ ಈ ಒಂದು ಬ್ಯಾಗ್ ಅಂತಲ್ಲ, ದೇ ಹ್ಯಾವ್ ಸೋ ಮೆನಿ ಕಲೆಕ್ಷನ್ಸ್ ಇನ್ ಸೋ ಮೆನಿ ಸ್ಟೈಲ್ಸ್, ಇನ್ ಸೋ ಮೆನಿ ಶೇಪಲ್ಲಿ, ಸೋ ಮೆನಿ ಕಲರ್ಸಲ್ಲಿ. ಸೊ ಪರ್ಟಿಕ್ಯುಲರ್ ಆಗಿ ಕಲರ್ಸ್ ಬಗ್ಗೆ ಹೇಳಬೇಕು ಅಂದರೆ ಸೋ ಮೆನಿ ಕಲರ್ಸ್ ಲೈಕ್ ರೆಡ್ ಆಗಿರ್ಬೋದು, ಡಾರ್ಕ್ ಬ್ಲೂ, ಯೆಲ್ಲೋ, ಆರೆಂಜ್, ತುಂಬ ಒಳ್ಳೆ ಕಲರ್ಗಳ ಕಲೆಕ್ಷನ್ಸ್ ಇದೆ ಅವರಲ್ಲಿ. ಆ್ಯಂಡ್ ದೇ ರಿಲೀಸ್ ನ್ಯೂ ಕಲೆಕ್ಷನ್ಸ್ ಎವ್ರಿ ಮಂತ್. ಸೊ ನೀವು ಅವರ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇದ್ರೆ ಎವ್ರಿ ಮಂತ್ ಹೊಸ ಹೊಸ ಬ್ಯಾಗ್ಗಳನ್ನು ರಿಲೀಸ್ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಇವಾಗ ನಾನು ತಗೊಂಡಿರೋ ಬ್ಯಾಗ್ ಯಾವ ಥರ ಇದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಾನು ತಗೊಂಡಿರೋ ಬ್ಯಾಗ್ ಬಂದ್ಬಿಟ್ಟು ಇಲ್ಲಿ ಇದೊಂದು ಸುಮ್ಮನೆ ಸ್ಟೈಲ್ ಕ್ವಶನ್ಗೆ ಒಂದು ಕೀ ಮತ್ತು ಇದರಲ್ಲಿ ಲಾಕ್ ಮತ್ತು ಒಂದು ಕೀ ಕೂಡ ಇದೆ ಇದರೊಳಗಡೆ. ಆ ಲಾಕ್ ಓಪನ್ ಕೂಡ ಆಗುತ್ತೆ ಈ ಕೀಸಲ್ಲಿ, ಬಟ್ ಆಬ್ವಿಯಸ್ಲಿ ಜಸ್ಟ್ ಫಾರ್ ಒಂದು ಸ್ಟೈಲ್ ಕ್ವಶನ್ಗೆ ಅಷ್ಟೇ. ಸೊ ಇಲ್ಲಿ ಈ ಥರ ಫ್ಲ್ಯಾಪ್ಸ್ ಇದೆ, ಇದು ಹಿಂಗೆ ಓಪನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ನೋಡೋಕ್ಕೆ ಹೊರಗಡೆಯಿಂದ ಸಣ್ಣದು ಅಂತ ಅನ್ಸಿದ್ರು ಒಳಗಡೆ ತುಂಬಾ ಸ್ಪೇಷಿಯಸ್ ಆಗಿದೆ. ನೋಡ್ಬೋದು ಒಳಗಡೆ ತುಂಬ ಸಾಫ್ಟ್ ಅಂತ ಮೆಟೀರಿಯಲ್ ಇದೆ. ಆ್ಯಂಡ್ ಹಾಗೆ 2 ಕಂಪಾರ್ಟ್ಮೆಂಟ್ಸ್ ಕೂಡ ಇದೆ. ಒಂದು ಏನು ಬೇಕಾದರೂ ಇಟ್ಕೋಬೋದು, ಇಲ್ಲಿ ನಿಮ್ಮ ಮೊಬೈಲ್ ಫೋನ್ಸ್, ಕೀಸ್, ಆ ಥರ ಲೂಸ್ ಮೆಟೀರಿಯಲ್ಸ್ ಏನಿದ್ರು ಇಟ್ಕೋಬೋದು. ಈ ಥರ 2 ಕಂಪಾರ್ಟ್ಮೆಂಟ್ಸ್ ಇದೆ. ಆಮೇಲೆ ಒಂದು ಹೀಗೆ ಓಪನ್ ಇದೆ. ಅದೇ ರೀತಿ ಬ್ಯಾಕ್ ಸೈಡಲ್ಲಿ ಕೂಡ ಒಂದು ಜಿಪ್ ಇದೆ. ಸೊ ತುಂಬ ಕಂಫರ್ಟೇಬಲ್ ಆಗಿ ಕ್ಯಾರಿ ಮಾಡ್ಬೋದು ನೀವು. ಇಲ್ಲೂ ಆಲ್ಮೋಸ್ಟ್ ಒಂದು ಫುಲ್ ಕೈ ಹೋಗ್ಬಿಡುತ್ತೆ. ಸೊ ಏನು ಬೇಕಾದರೂ ಇಟ್ಕೋಬೋದು ಒಳಗಡೆ. ಆ್ಯಂಡ್ ಇದು ಬಂದ್ಬಿಟ್ಟು ತುಂಬ ಫೈನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ನೀವಿವಾಗ ಎಲ್ಲಿ ಒಂದು ಪಾರ್ಟಿಗೆ ಅಥವಾ ಸುಮ್ಮನೆ ಟ್ರಾವೆಲ್ಗೆ ಹೋಗಬೇಕಾದ್ರೂ ತುಂಬ ಕಂಫರ್ಟೇಬಲ್ ಆಗಿ ಇದನ್ನು ನೀವು ಕ್ಯಾರಿ ಮಾಡ್ಬೋದು. ನಾನು ಯೂಶ್ವಲಿ ಬ್ಯಾಗನ್ನು ಹಿಂಗೆ ನಾನು ನನ್ನ ಆರ್ಮ್ಸಲ್ಲೇ ಕ್ಯಾರಿ ಮಾಡ್ತೀನಿ. ಅದು ಬೇಡ ಅಂದ್ರೂ ಅದ್ರ ಜೊತೆಗೆ ಸ್ಟ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದರಲ್ಲಿ ಎಷ್ಟು ಲೆಂತ್ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರನೂ ಇದರಲ್ಲಿ ಆಪ್ಷನ್ಸ್ ಇದೆ, ಎಷ್ಟು ಉದ್ದ ಬೇಕು ಅಷ್ಟು ಉದ್ದ. ಆ್ಯಂಡ್ ನಾನು ಹೊರಗಡೆ ಹೋಗಬೇಕಾದ್ರೆ ಅಥವಾ ಟ್ರಾವೆಲ್ ಟೈಮಲ್ಲೆಲ್ಲ ಈ ಥರ ಕ್ರಾಸ್ ಬಾಡಿ ಹಾಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈ ಬ್ಯಾಗನ್ನು. ಆ್ಯಂಡ್ ಈ ಬ್ಯಾಗ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಇದೊಂದು ಬ್ರ್ಯಾಂಡೆಡ್ ಡಿಸೈನರ್ ಬ್ಯಾಗ್ ಆಗಿರೋದ್ರಿಂದ ಇದ್ರದ್ದು ರೇಟ್ ಬಂದ್ಬಿಟ್ಟು $399 ಇದೆ. ಈ ಬ್ಯಾಗ್ ಅಲ್ಲದೇನೆ ನೀವು ಅವರ ಟೆಡಿ ಬ್ಲೇಕ್ ವೆಬ್ಸೈಟ್ ಹೋಗಿ ಚೆಕ್ ಮಾಡಿದ್ರೆ ದೇ ಹ್ಯಾವ್ ಸೋ ಮೆನಿ ಕಲೆಕ್ಷನ್ಸ್. ಆ್ಯಂಡ್ ಇವಾಗ ಅವರ ವೆಬ್ಸೈಟಲ್ಲಿ ಅಪ್ ಟು 70% ಆಫ್ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ನಾನೊಂದು ಕೋಡ್ ಕೊಟ್ಟಿರ್ತೀನಿ. ಆ ಡಿಸ್ಕೌಂಟ್ ಕೋಡ್ ಹಾಕೊಂಡು ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ $20 ಆಫ್ ಕೂಡ ಸಿಗುತ್ತೆ. ಸೊ ನಿಮಗೂ ಒಂದು ಡ್ರೀಮ್ ಡಿಸೈನರ್ ಲಕ್ಸುರಿ ಹ್ಯಾಂಡ್ ಬ್ಯಾಗ್ ಬೇಕು ಅಂತ ಇದ್ರೆ ಡೂ ಚೆಕ್ ಟೆಡಿ ಬ್ಲೇಕ್ ವೆಬ್ಸೈಟ್. ಹ್ಯಾಪಿ ಶಾಪಿಂಗ್. ಈ ಹುಡುಗನಿಗೆ ಇವತ್ತು ಕ್ಲಾಸ್ ಇರಲಿಲ್ಲ, ಟೀಚರ್ ಆಬ್ಸೆಂಟು. ಸೊ ಎಲ್ಲ ಹರಡ್ಕೊಂಡು ಕೂತಿದ್ದಾನೆ ಇವಾಗ ಇಲ್ಲಿ ಅಲ್ಲ ರೇಯನ್ಶ್? ಸೊ ಇವತ್ತು ನಾವು ಸ್ನ್ಯಾಕ್ಸಿಗೆ ಮಸಾಲೆ ಪುರಿ ಮಾಡೋಣ. ನಿಂಗೆ ಇಷ್ಟನಾ ಮಸಾಲೆ ಪುರಿ? ಮಸಾಲೆ ಪುರಿ ಇಷ್ಟನಾ ನಿಂಗೆ? ಪಾನಿಪುರಿ ಇಷ್ಟನಾ? ಮಸಾಲೆ ಪುರಿ ಇಷ್ಟ ಅಲ್ಲ? ಸೊ ಮಾಡೋಣ ಇವಾಗ. ಅಷ್ಟರಲ್ಲಿ ನೀನೆಲ್ಲ ಕ್ಲೀನ್ ಮಾಡ್ತೀಯಾ? ಮಾಡ್ತೀಯಾ? ಓಕೆ. ಸೊ ನಾವು ಮಸಾಲೆ ಪುರಿ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನನ್ನ ಚಾನಲ್ ಇದೆ, ಲಿಂಕ್ ಹಾಕಿರ್ತೀನಿ. ನೀವು ನೋಡ್ಬೋದು ನೀವು ಮನೆಯಲ್ಲಿ ಎಷ್ಟು ಈಸಿಯಾಗಿ ಮಸಾಲೆ ಪುರಿ ಮಾಡ್ಬೋದು ಅಂತ. ಇವತ್ತು ನಾನು ಅದಕ್ಕೆ ಹಾಕುವಂಥ ಇಮ್ಲಿ ಚಟ್ನಿ ಏನಿದೆ, ಅಂದರೆ ಟ್ಯಾಮ್ರಿನ್ ಚಟ್ನಿ, ಮಸಾಲೆ ಪುರಿಗಂತ ಮಾತ್ರ ಅಲ್ಲ, ತುಂಬ ಚಾಟ್ಸ್ಗೆ ಯೂಸ್ ಆಗುವಂಥ ಟ್ಯಾಮ್ರಿನ್ ಚಟ್ನಿ, ಅದನ್ನು ನಾನು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮಗೂ ಅದು ಗೊತ್ತಿಲ್ಲ ಅಂದರೆ ನೀವು ಮಾಡ್ಕೊಂಡು ನೋಡ್ಬೋದು. ಹಾಗೆ ಆರಾಮಾಗಿ ಮಸಾಲೆ ಪುರಿನೂ ಮನೆಯಲ್ಲೇ ಮಾಡ್ಕೋಬೋದು, ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂಥ ಮಸಾಲೆ ಪುರಿ. ಫಸ್ಟ್ ನಾನಿಲ್ಲಿ ಒಂದು 2 ಕಪ್ ಅಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದಿಷ್ಟು ಹುಳಿ ಹಾಕ್ತಾ ಇದ್ದೀನಿ. ನಮಗೆ ಇವಾಗ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ತಾ ಇರೋದು. ಸೊ ಒಂದಿಷ್ಟು ಹುಳಿ ಹಾಕಿಬಿಟ್ಟು ಅದನ್ನು ಈ ನೀರಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಅದು ಫುಲ್ ಸ್ಮೂತ್ ಆಗೋ ತನಕ ಚೆನ್ನಾಗಿ ಕುದಿಬೇಕದು. ಇವಾಗ ಇಲ್ಲಿ ಫುಲ್ ಕುದ್ಬಿಟ್ಟು ಎಲ್ಲ ಪಲ್ಪ್ ಎಲ್ಲ ನೀಟಾಗಿ ಸಾಫ್ಟ್ ಆಗಿದೆ ಇದು. ಸೊ ಇವಾಗ ಇದನ್ನು ನಾನು ಒಂದು ಇದಕ್ಕೆ ಪಾತ್ರೆಗೆ ಇದನ್ನು ಸೀವ್ ಮಾಡ್ಕೊತೀನಿ. ಬರೀ ನೀರು ಮಾತ್ರ ತಗೊಂಡಿರ್ತೀನಿ. ಈ ಟ್ಯಾಮರಿನ್ ನೀರನ್ನು ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ತಗೊಂಡು
ಅದಕ್ಕೆ ಒಂದಿಷ್ಟು ಬೆಲ್ಲ ಹಾಕ್ತೀನಿ ನಾನು. ಎಷ್ಟು ಸ್ವೀಟ್ ಬೇಕು ನಿಮಗೆ ಸ್ವೀಟ್ ಚಟ್ನಿ ಅದ್ರ ಮೇಲೆ ಡಿಪೆಂಡ್ ಆಗಿ ಹಾಕೋದು. ಸೊ ನಾನೊಂದು 2-3 ಪೀಸ್ ಅಷ್ಟು ದೊಡ್ಡ ಬೆಲ್ಲ ಹಾಕಿದ್ದೀನಿ. ಅದನ್ನೇ ಇವಾಗ ಚೆನ್ನಾಗಿ ಅದು ಮೆಲ್ಟ್ ಆಗಬೇಕು, ಅಲ್ಲಿ ತನಕ ಅದನ್ನು ಕುದಿಸ್ಬೇಕು. ಅದು ಕುದ್ಬಿಟ್ಟು ಒಂದು ಸ್ವಲ್ಪ ಅದು ಹಾಕಿರೋ ಬೆಲ್ಲ ಎಲ್ಲ ಕರೆದ ಮೇಲೆ ಅದಕ್ಕೊಂದು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ, ಒಂದು ಚಿಟಿಕೆ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿ ಅದೊಂದು ಸ್ವಲ್ಪ ಸ್ಮೆಲ್ಗಷ್ಟೇ. ಟ್ಯಾಮ್ರಿನ್ ಚಟ್ನಿದು ಸ್ಮೆಲ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಚಾಟ್ ಮಸಾಲ ಹಾಕಿದರೆ. ಸೊ ಅದಷ್ಟು ಹಾಕಿ ಬೇಕಿದ್ರೆ ಒಂದು ಸ್ವಲ್ಪ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತಾರೆ. ಬಟ್ ಎನಿವೇಸ್ ಅದು ನಾವು ಸ್ವೀಟ್ ಚಟ್ನಿ ಅಂತ ಮಾಡೋದು. ಸೊ ನಾನು ಅದೆಲ್ಲ ಮತ್ತೆ ಹಾಕಕ್ಕೆ ಹೋಗೋದಿಲ್ಲ, ಅದನ್ನು ಖಾರ ಮಾಡೋ ಐಟಮ್ಸ್ ಎಲ್ಲ. ಜಸ್ಟ್ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ, ಅದನ್ನು ಹಾಗೆ ಕುದಿಯಕ್ಕೆ ಬಿಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತಿಕ್ಕಾಗಿಬಿಡುತ್ತೆ. ಆಮೇಲೆ ಆಫ್ ಮಾಡಿ ಯೂಸ್ ಮಾಡ್ಕೋಬೋದು ಯಾವಾಗ ಬೇಕಿತ್ತು. ಇವಾಗ ಇಷ್ಟು ತಿಕ್ಕಿದೆ, ಇದು ಟೈಮ್ ಹೋಗ್ತಿದ್ದಂಗೆ ಇನ್ನೂ ಆಮೇಲೆ ತಿಕ್ಕಾಗ್ತಾ ಹೋಗುತ್ತೆ. ಸೊ ಇಷ್ಟಕ್ಕೆ ನಾನು ಅದನ್ನು ತೆಗೆದು ಸ್ಟೋರ್ ಮಾಡಿರ್ತೀನಿ. ಇವಾಗ ಸದ್ಯಕ್ಕೆ ಈ ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೊತ್ತು ಆಗಬೇಕಾದ್ರೆ ಅದು ಇನ್ನೂ ಫುಲ್ ತಿಕ್ಕಾಗೋಗಿರುತ್ತೆ. ಸೊ ಅಲ್ಲಿಗೆ ನಮ್ಮ ಟ್ಯಾಮ್ರಿನ್ ಚಟ್ನಿ ರೆಡಿ ಆಯಿತು. ಸೊ ನಾವು ಫೈನಲಿ ಮಸಾಲೆ ಪುರಿ ರೆಡಿ ಮಾಡಿ ಇವಾಗ ತಿಂತಾ ಇದ್ದೀವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ? ಸೂಪರ್ ಟೇಸ್ಟಿ ಆಗಿದೆ ಆ್ಯಕ್ಚುಲಿ. ಅವಾಗ ತಿಂತಾ ಇದ್ರೆ ಈ ಥರ ಮಾಡಿಕೊಂಡು, ನಮ್ಗೆ ಹೆಂಗೂ ಇಲ್ಲಿ ಮಸಾಲೆ ಪುರಿ ಸಿಗೋದಿಲ್ಲ ಹೊರಗಡೆ, ಸೊ ಮನೆಯಲ್ಲೇ ಮಾಡ್ಕೋಬೇಕು. ಸೊ ಅಲ್ಲಿಗೆ ನಾವು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀವಿ ನಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೇವೆ. ಅಲ್ಲಿ ನಮ್ಗೆಲ್ಲ ಖುಷಿಯಾಗಿ ಟಾಟಾ ಬಾಯ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್. Hello everyone, good morning. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ನಾವಿವತ್ತು ಒಂದು ಫಸ್ಟ್ ಟೈಮ್, ಇವತ್ತಲ್ಲ ನೆನ್ನೆ, ಒಬ್ಬರು ಸೆಲಿಬ್ರಿಟಿ ಜೊತೆ ಒಂದು ಇಂಟರಾಕ್ಷನ್ ಮಾಡಿದ್ವಿ. ಅದು ಯಾರು ಏನು ಅಂತ ನೀವು ಒಂದ್ಸರಿ ನೋಡ್ಕೊಂಡು ಬನ್ನಿ ಆ ವಿಡಿಯೋ ಕ್ಲಿಪ್ಪಿಂಗ್ನ. ಅದಾದಮೇಲೆ